ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿಯಲ್ಲಿ ಅದೆಷ್ಟೋ ರಿಯಾಲಿಟಿ ಶೋಗಳು ಬರ್ತಾ ಇದೆ. ಬಲ್ಲೆ ತೆಲಿಪಾಲೆ ಬರ್ತಾ ಇದೆ, ಹಾಗೆ ಹಿಂದೂ ನಾಟಕ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಡ್ಯಾನ್ಸ್ ವಾರಿಯರ್ಸ್ ಅಂತ ಅದ್ಭುತ ಕಾರ್ಯಕ್ರಮಗಳನ್ನು ನೀಡಿದಂಥ ನಮ್ಮ ಟಿವಿ ಇದೀಗ ಸೂಪರ್ ಸಿಂಗರ್ ಸೀಸನ್ 3ಯ ರಿಯಾಲಿಟಿ ಶೋನ ಈ ಒಂದು ಹಂತದಲ್ಲಿ ನಾವಿದ್ದೇವೆ. ಬೇರೆ ಬೇರೆ ಊರಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂಥ ಸ್ಪರ್ಧಿಗಳು ಈ ಒಂದು ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇವತ್ತಿನ ತೀರ್ಪುಗಾರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ನಮ್ಮ ನೆಚ್ಚಿನ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ನಮಗೆ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೂ ತನ್ನ ಕೈ ಚಳಕದೊಂದಿಗೆ ತನ್ನ ಸಂಗೀತ ಲೋಕದಲ್ಲಿ ಅದೆಷ್ಟೋ ಅದ್ಭುತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದಂತಹ ಅದೆಷ್ಟೋ ಟಿವಿ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ತನ್ನ ಹಿನ್ನೆಲೆ ಸಂಗೀತದೊಂದಿಗೆ ಮನೆ ಮಾತಾಗಿರ್ತಕ್ಕಂತಹ ನಮ್ಮ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಒಂದು ಸುತ್ತಿನಲ್ಲಿ ಬೇರೆ ಬೇರೆ ಊರುಗಳಿಂದ ಗಾಯಕರು, ಗಾಯಕಿಯರು ಬಂದಿದ್ದಾರೆ. ಇದೀಗ ಪ್ರಪ್ರಥಮವಾಗಿ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು ನಮ್ಮ ಟಿವಿ ಸೂಪರ್ ಸಿಂಗರ್ನ ಮುಂದಿನ ಸ್ಪರ್ಧಿ ಮಾಳವಿಕಾ. ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು, ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟ
ಮಾಳ್ಕವಿರ ನಮಸ್ತೆ ಸರ್. ಒಳ್ಳೆ ಭಕ್ತಿಗೀತೆಯಿಂದ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀರ. ಹೇಗೆ ಅನಿಸಿತ್ತು ಹಾಡಿದ್ದು? ಪರವಾಗಿಲ್ಲ ಅನ್ನಿಸ್ತು. ಯಾಕಂದರೆ ಪ್ರತಿ ಸಲ ಸ್ಟಾರ್ಟಿಂಗಲ್ಲಿ ಪಲ್ಲವಿಯಲ್ಲಿ ಬಾಗುವುದು ನನ್ನ ಕಾಯ ಎಲ್ಲ ಕಡೆ ಶ್ರುತಿ ಔಟ್ ಆಗ್ತಾಯಿತ್ತು. ಆ ಲ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ, ಬಾಗುವುದು ನನ್ನ ಕಾಯ, ಆ ಲ್ಯಾಂಡಿಂಗ್ ಎಲ್ಲ ಕಡೆ ಕಾಯ ಆ ಲೈನೇ ಎಂಡ್ ಆಗೋದೆಲ್ಲ ಪಿಚ್ಚಿಂಗ್ ಔಟ್ ಆಗ್ತಾಯಿತ್ತು. ಆಮೇಲೆ ಫಸ್ಟ್ ಚರಣದಲ್ಲಿ ಎಂಟ್ರಿ ಶೃಂಗಾರನ ಅಲ್ಲಿದೆಯಲ್ಲ, ಅದು ಎಂಟ್ರಿ ಎಲ್ಲ ಪಿಚ್ಚಿಂಗ್ ಪ್ರಾಬ್ಲಮ್. ಓವರಾಲ್ ಆ ಶ್ರುತಿ ನೀವು ಸ್ವಲ್ಪ ಕಡಿಮೆ ಆಡ್ತಾಯಿದ್ರಿ, ಅದೊಂದು ಸ್ವಲ್ಪ ನೋಡಬೇಕಾಗಿತ್ತು. ಆಮೇಲೆ ಎರಡನೇ ಚರಣದಲ್ಲಿ ಸಾರಂಗ ಮನಕೆ ಅಂತ ಬರುತ್ತೆ, ಸಾರಂಗ ಮನಕೆ, ಅಲ್ಲಿಯೂ ಹಾಗೆ ಎಲ್ಲ ಶ್ರುತಿ ಸೇರ್ತಾ ಇರಲಿಲ್ಲ. ನೀಟಾಗಿ ಹಾಡ್ತಾಯಿದ್ರಿ, ಶಬ್ದಗಳೆಲ್ಲ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಎಲ್ಲ ಚೆನ್ನಾಗೇ ಇತ್ತು, ನೀಟಾಗಿ ಹಾಡ್ತಿದ್ರಿ. ಬಟ್ ಆ ಶ್ರುತಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಆಯಿತಾ? ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸನ್ ಪ್ರೀಮಿಯಂ ರಿಪೆಂಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್. ಈ ಸುತ್ತಿನ ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ ಶುಭದ ಪ್ರಕಾಶ್. रोम रो तेरा नाम पुकारे, एक हुए दिन रेन हमारे, हमसे हम ही चिन गए जब से देखे नैन दीवारे, सजदा तेरी काली अखियों से जिंद मेरी जागे, धड़कन से तेज उतारूं सपनों से आगे, अब जान लूट जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा दिन रहूं सजदा तेरा सजदा अखबार करूं मेरी जान करूं, अब जान लूट जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा करूं मैं तेरा सजदा, दिन रैन करूं सजदा तेरा सजदा करूं मैं तेरा सजदा, अखबार करूं मेरी जान करूं. रांझना क्या हुआ जो दिल खो गया, सजना इश्क में खुदा मिल गया, जरा से पिला दे जरा ख्वाब सजा दे, जरा से पिला दे जरा ख्वाब सजा दे, तेरा हो तो पे मन तेरा बोले, अब जान लूट जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा करूं मैं तेरा सजदा, दिन रैन करूं ना चैन करूं, सजदा तेरा सजदा करूं मैं तेरा सजदा, दिन रैन करूं ना चैन
ಶುಭದ ನಮಸ್ತೆ ಸರ್. ನಮಸ್ತೆ ಅಮ್ಮ, ತುಂಬ ಚೆನ್ನಾಗಿ ಆಡಿದ್ಯಾ. ಥ್ಯಾಂಕ್ ಯು ಸರ್. ಇದು ಪಿಚ್ ಶಿಫ್ಟ್ ಮಾಡಿದ್ಯಾ ಲೋ, ಇದಕ್ಕೆ ನಿನಗೆ ಹಾಡೋಕ್ಕೆ ಅನುಕೂಲ ಆಗೋ ಥರ? ಇಲ್ಲ ಸರ್, ಸೇಮ್ ಪಿಚ್ಚಲ್ಲಿ ಹಾಡಿದ್ದು. ಸೇಮ್ ಪಿಚ್ ಅಲ್ಲ, ಹಾಂ. ಬಟ್ ನಿನಗೆ ಕೆಳಗಡೆ ಪಿಚ್ಚಲ್ಲಿ ಸ್ವಲ್ಪ ಕಷ್ಟ ಆಯ್ತಲ್ಲ? ಹೌದು ಹೌದು. ಹಾಂ, ಮೇಲಕ್ಕೆ ಪಿಚ್ ಒಂದು ಮನೆ ಜಾಸ್ತಿ ಮಾಡಿದ್ರೆ ಮೇಲಕ್ಕೆ ಕಷ್ಟ ಆಗುತ್ತೆ ಆಗ. ತುಂಬ ಟ್ರಿಕ್ಕಿ ಇದು. ಹಾಂ, ಸೊ ಸ್ಲೋ ಪಿಚ್ ಪ್ರಾಕ್ಟೀಸ್ ಮಾಡಮ್ಮ ಆದಷ್ಟು. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಮೆಲ್ಲರನ್ನ ಮನೋರಂಜಿಸೋದಕ್ಕೆ ಚೆನ್ನಪ್ಪ ಇವರನ್ನ ವೇದಿಕೆ ಮಾಡಿಕೊಳ್ತಾ ಇದ್ದಾರೆ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟ್ಯವೋ ಭಗವಂತ ನಾಟವೋ, ಆಸೆ ಇಟ್ಟೋನು ಅವನೇ, ಕನಸು ಕಟ್ಟೋನು ಅವನೇ, ಆಸೆ ಇಟ್ಟೋನು ಅವನೇ, ಕನಸು ಕಟ್ಟೋನು ಅವನೇ, ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ, ಅವಜಾಣನು ಅವನು ಬಲು ಜಾಣನು. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟ್ಯವೋ ಭಗವಂತ ನಾಟವೋ, ತದ್ದಿನ್ನ ತಗದಿನ್ನ ದಿನ್ನ ತಗದಿನ್ನ ತದ್ದಿನ್ನ ತಗದಿನ್ನ ದಿನ್ನ ದಿನ್ನ ದಿನ್ನ. ತಕ್ಕಿಟ್ಟ ಧೀಮ್ ತರಗಡ ತಗ ತಗ ತಕ್ಕಿಟ್ಟ ಧೀಮ್ ತಂಗಡ ತಗ ತರಗಡ ತಗ ತಕ್ಕಿಟ್ಟ ಧೀಮ್ ತರಗಡ ತಗ ತಗ ತಂಗಡ ತಗ ತಗ ತಂಗಡ ತಗ ತಗ ತಂಗಡ ತಗ ಧೀಮ್. ದಿಗಿ 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 ನಗ 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 ಧಿಮಿ 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 ತಿರುಗಿಡ ತಗಥ, ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡ ತಗಥ, ತಿರುಗಿಡ ತಗಥ, ದಿನ್ನ ನನ 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 ತಕ ದಿಮಿ ತಕ ಜುನ್ನು ತಕ ದಿಮಿ ತಕ ತಕ ತಿರುಗಿಡ ತಗ ತಂಗಡ ತಗ ತಿರುಗಿಡ ತಗ ತಿರುಗಿಡ ತಗ ತಿರುಗಿಡ ತಗ 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 ತಗ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರು ನಾನು ಬದುಕಬೇಕು, ಯಾಕೆ ಶಿಕ್ಷೆ ಈ ರಂಗಮಂಚ ಇದು ನಿನ್ನ ಭಿಕ್ಷೆ, ಈ ಜನರ ಪ್ರೀತಿ ಇದು ಶ್ರೀರಕ್ಷೆ, ಯಾಕೆ ಪರೀಕ್ಷೆ. ತಾಯಿ ಹಾಲು ಕುಡಿಸುವಾಗ ಯಮನು ಕೂಡ ಕಾಯುವ, ತುತ್ತುವಣ್ಣ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ, ಅವನ ಕರುಣೆ ನಿನಗೆ ಇಲ್ಲವೇ? ಹೇ ಹೇ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟ್ಯವೋ ಭಗವಂತ ನಾಟವೋ. ಶಂಕಪ್ಪ, ಪ್ರೀವಿಯಸ್ ರೌಂಡಲ್ಲಿ ಚೆನ್ನಾಗಿ ಹಾಡಿದ್ರಿ, ಬಜರಂಗಿ ಹಾಡಿದ್ರಲ್ವಾ, ಇಂಪ್ರೆಸ್ಡ್, ಚೆನ್ನಾಗಿತ್ತು. ಬಟ್ ಅದನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೀರಾ, ಚೆನ್ನಾಗಿ ಹಾಡಿದ್ದೀರಾ, ನನಗಿಷ್ಟ ಆಯಿತು. ನೋಡೋಣ, ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರನ್ನ ಸಂಗೀತ ಲೋಕಕ್ಕೆ ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ ಶಮಿತಾ ಬೆಜಾ.
ಶಮಿತಾ, ಎಸ್ ಸರ್. ಯು ಗಾಟ್ ಎ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸರ್. ಸಿಂಗಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಓಕೆ ಸರ್. ಪಿಚ್ಚಿಂಗ್, ಲ್ಯಾಂಡಿಂಗ್ ನೋಟ್ಸ್ ಹ್ಯಾವ್ ಟು ಇಂಪ್ರೂವ್, ತುಂಬ ಇಂಪ್ರೂವ್ ಮಾಡಬೇಕು. ಓಕೆ, ಜಾನಿ. ಥ್ಯಾಂಕ್ ಯು ಸರ್. ಈ ಸ್ಪರ್ಧೆಯ ಮುಂದಿನ ಸ್ಪರ್ಧಿ ಪರೀಕ್ಷಿತ್ ಪೂಂಜಾ. ನಿನಿ ಸಜರಿ ಸಜ ನಿನಿ ಸಜರಿ ಸಜ ನಿನಿ ಸಜರಿ ಸಜ ನಿನಿ ಸಜರಿ ಸಜ ನಿನಿ ಸರಿ ಸ ನಿನಿ ಸರಿ ಸ ನಿ ಸರಿ ಸ ಗರಿ ರಿ ಸಜ ನಿನಿ ಬಸ ನಿನಿ ಬಬ ಮಮ ಗ ಗ ಮ ಬಸ ಪನಿ ಮ ಬ ಗ ಬ ಮ ಗರಿ ಸ. ಹಾಡೆಂದರೆ ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಳು 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 ನೀರಮ್ಮ. ಈ ಹಾಡೆಂದರೆ ಹಾಲಮ್ಮ, ನಾದ ವಿನೋದದ ನೊರೆಯಮ್ಮ, ದೈವನಿ ನಾದದ ಸೊರೆಯಮ್ಮ. ಸ್ವರಗಳ ತೇರಲ್ಲಿ ನಿಸ ನಿಸ ಬನಿ ಬನಿ ನಿಸ ನಿಸ ಬನಿ ಬನಿ, ಸ್ವರಗಳ ತೇರಲ್ಲಿ ಸರಿಗರಿ ಸನಿ 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 ಬಮ ಗಮ ಬನಿ. ಆ ವಾಣಿಯ ಭಾವದ ಲಾಸ್ಯ ನೋಡು, ಹಾಡೆಂದರೆ ಜಗವಮ್ಮ, ಬದುಕನು ರಮಿಸೋ ತಾಯಮ್ಮ, ಯುಗಗಳ ಗುರುತಿಸು ಗುರುವಮ್ಮ. ತಂಗಾಳಿಯೇ ಜಾರಿ ಜಾರಿ ಮುರಳಿಯಲ್ಲಿ ಸೇರಿ, ತಂಗಾಳಿಯೇ ಈ ತಂಗಾಳಿಯೇ ರಾಗದ ಅವತಾರ ಪಡೆಯಲು ಕಾದಿರಲು, ಅಣುವಲಿ ಅಣು ಅಣುವು ನಾವಲ್ಲವೇ, ರಾಗವೇ ಜಗಕ್ಕೆಲ್ಲ ಬದುಕಲ್ಲವೇ. ಆ ವಾಣಿಯ ತಂಪೆರೆಯುವ ಲಾಲಿ ಕೇಳು, ಹಾಡೆಂದರೆ ತಂಪಮ್ಮ, ಗುಯ್ 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 ಗುನುಗಮ್ಮ, ನಿಧಿರಾ ದೇವಿಯ ನಶೆಯಮ್ಮ. ಈ ಹಾಡೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ, ಜುಳು 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 ನೀರಮ್ಮ. ಪರೀಕ್ಷಿತ್, ಎಸ್ ಸರ್. ಚೆನ್ನಾಗಿದೆ, ಚೆನ್ನಾಗಿ ಆಡಿದಿರಿ. ಥ್ಯಾಂಕ್ ಯು ಸರ್. ಕ್ಲಾಸಿಕಲ್ ಕಲ್ತಿದ್ದೀರಾ? ಕಲಿತಾ ಇದ್ದೇನೆ ಸರ್. ವೆರಿ ಗುಡ್. ಚೆನ್ನಾಗಿ ಇದೆಲ್ಲ ಸಂಗತಿಗಳೆಲ್ಲ ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಿ, ಗುಡ್ ಲಕ್. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಹಾಡ್ತಾ ಇದೆಯಾ, ಕಲಿತಾ ಇದೆಯಾ? ಈ ಜಾನ್ವರಿಯಿಂದ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಂದನೂ ಕಲಿತಿದ್ದೆ, ಬಟ್ ಡಿಸ್ಕಂಟಿನ್ಯೂ ಆದ್ದರಿಂದ ಮತ್ತೆ ಸ್ಟಾರ್ಟಿಂದ ಕಲಿತಾ ಇದ್ದೀನಿ. ಓಕೆ, ಇದು ಹಾಡುವಾಗ ಅನಿಸಿಲ್ಲ ಲೋ ಆಯಿತು ಅಂತ ಶ್ರುತಿ? ಸ್ವಲ್ಪ ಲೋ ಆಯಿತು ಅಂತ ಅನಿಸ್ತು. ಜಾಸ್ತಿ ಏನಕ್ಕೆ ಮಾಡಿಲ್ಲ? ಒರಿಜಿನಲ್ ಯಾವುದು ಇದೆ? ಡಿ ಸ್ಕೇಲ್. ಓಕೆ ಓಕೆ, ಥ್ಯಾಂಕ್ ಯು. ಯಾಕಂದರೆ ಅರ್ಧಮನೆ ಟ್ರಾನ್ಸ್ಪೋಸ್ ಮಾಡ್ಬೋದಾಗಿತ್ತು, ಆವಾಗ ಲೋವರ್ ನೋಟ್ಸ್ ಕ್ಲಿಯರಾಗಿ ಕೇಳ್ತಾ ಇತ್ತಾ ಅಂತ. ಆ್ಯಕ್ಚುಲಿ ಅದು ಟ್ರ್ಯಾಕ್ ಇದೆ ನನ್ನ ಹತ್ರ, ಬಟ್ ಆ ಟ್ರ್ಯಾಕಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ, ಸೊ ಬೇಡ ಅಂತ ನಾನು. ದಿಸ್ ಇಸ್ ಫೈನ್, ಬಟ್ ಯಾಕಂದರೆ ಎವ್ರಿವೇರ್ ಇಟ್ ಈಸ್ ಸೌಂಡಿಂಗ್ ಗುಡ್, ಇವನ್ ಸ್ವರಸ್ಥಾನ ಎಲ್ಲ ಚೆನ್ನಾಗಿತ್ತು. ಆ ಲೋವರ್ ನೋಟ್ಸ್ ಇನ್ನೂ ಕ್ಲಿಯರ್ ಆಗಿದ್ದರೆ ಇಟ್ ವುಡ್ ಬಿ ಚೆನ್ನಾಗಿರ್ತಾ ಇತ್ತು ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಮುಂದಿನ ಸ್ಪರ್ಧೆಯನ್ನು ವೇದಿಕೆ ಬರಮಾಡಿಕೊಳ್ಳುವಂಥ ಹೊತ್ತು ಸಂತೋಷ್ ಕುಂಬ್ಳೆ ಇವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ನಿನ್ನ ಪೂಜೆಗೆ ಬಂದ ಮಹದೇಶ್ವರಾಯನ್ನ ಕರುಣದಿ ಕಾಯೋ ಮಹದೇಶ್ವರ. ಹೇ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರಾಯನ್ನ ಕರುಣದಿ ಕಾಯೋ ಮಹದೇಶ್ವರ. ಹೇ ಶಂಕರ ಭೀಮಾಕುರ ಆದ ನಂತರ ನೆಮ್ಮದಿ ದೂರ. ಯಾಕೀ ತರ ಹೇಳು ಹೇಳೆ ಹೋಗೆ ಹುನ್ನಾರ, ಇದರಿಂದ ಶಾಂತಿ ಸಂಹಾರ.
ಒಮ್ಮೆ ಚಂದದಿ ನೋಡೋ ಮಹದೇಶ್ವರ ಇಂದು ಗುಂಡರು ಇಂದು ಈ ಬಂಜರ ಈ ಪ್ರೇಮವು ದೇವರ ಹಾಗೆ ನನ್ನೊಳ ಮನಸ್ಸು ಪರಿಶುದ್ಧ ಗಂಗೆ ಹುಸಿ ಮಾಡದೆ ನಾನಿಟ್ಟ ನಂಬಿಕೆ ಹುಸಿಯಾಗುತ್ತಾಳೆ ಈ ನನ್ನ ಜೀವಕ್ಕೆ ಈ ಪ್ರೇಮದಿಂದ ವ್ಯಸನವು ತರ ತರ ಬದುಕಿನ ಗಡಿ ಬದಲಿಸೋ ಗಡಿಯಾರ ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಸಂತೋಷ್ ಸರ್ ಛಲಬಿಡದ ತ್ರಿವಿಕ್ರಮ ಏನು ಬರ್ತಾನೆ ಇದೆ. ಸೀಸನ್ 1 ಆಯಿತು, ಸೀಸನ್ 2 ಆಯಿತು, ಸೀಸನ್ 3ನಲ್ಲೂ ಇದ್ದೀರಿ. ಹೌದು ಸರ್. ಓಕೆ, ಏನಂದರೆ ನೀವು ಚೆನ್ನಾಗಿ ಹಾಡ್ತೀರಿ, ಬಟ್ ಕೆಲವು ಕಡೆ ಆ ಡೈನಾಮಿಕ್ಸ್ ಉಂಟಲ್ಲ ಥ್ರೂಟ್ ಹಾಕಬೇಡಿ. ಹಾಗಾಗಿ ಏನಾಗುತ್ತೆ ನಿಮ್ಮ ಪಿಚ್ಚಿಂಗ್ ಪ್ರಾಬ್ಲಮ್ ಆಗ್ತದೆ. ನಿನ್ನ ಅಲ್ಲಿ ತುಂಬ ಡೈನಾಮಿಕ್ಸ್ ಬೇಡ. ಅಲ್ಲಿ ಏನಾಗುತ್ತೆ, ನೀವು ಆ ಥರ ಫೋರ್ಸ್ ಹಾಕಿದಾಗ ಶೂಟೌಟ್ ಆಗಿ ಪಿಚ್ಚಿಂಗ್ ಶಾರ್ಪ್ ಹೋಗ್ತೀರ. ಕೆಲವು ಕಡೆ ಬೇಕು, ಕೆಲವು ಕಡೆ ಅದು ಎಲ್ಲ ಕಡೆ ಒಂದೇ ಲೆಕ್ಕ ಇಟ್ಕೊಂಡ್ರೆ ಅದು ಡಸಂಟ್ ಸೌಂಡ್ ಗುಡ್ ಆಲ್ಸೋ, ಮತ್ತು ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಬರ್ತದೆ. ಸೊ ಡೈನಾಮಿಕ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಬಟ್ ನೀವು ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಒಂದು ಸಲ ಚರಣ ಹಾಡ್ತೀರಾ, ಪ್ರೇಮವೇ ಅಲ್ಲಿ ತುಂಬ ಮೆಲೋಡಿ ಇದೆ. ಇನ್ನೊಂದು ಸಲ ಹಾಡಿ ಚರಣ ಮಾತ್ರ. ಈ ಪ್ರೇಮವು ದೇವರ ಹಾಗೆ ನನ್ನೊಳ ಮನಸ್ಸು ಪರಿಶುದ್ಧ ಗಂಗೆ ಹುಸಿ ಮಾಡದೆ ನಾನಿಟ್ಟ ದಂಬಿಕೆ ಉಸಿರಾಗುತ್ತಾಳೆ ಈ ನನ್ನ ಜೀವಕ್ಕೆ. ಇದು ಸ್ಕೇಲ್ ಕಡಿಮೆ ಮಾಡಿದರೆ ಒರಿಜಿನಲ್ಗೆ ಹಾಡ್ತಾ ಇದ್ದೀರಾ? ಸ್ಕೇಲ್ ಕಡಿಮೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್. ಇಲ್ಲ. ಓಕೆ. ಆಮೇಲೆ ನಾನು ಈ ಜರ್ನಿಯಲ್ಲಿ ಸೀಸನ್ 3ಯಲ್ಲಿ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಸಾಂಗ್ ಇಸ್ ದ ಬೆಸ್ಟ್. ಯಾಕಂದರೆ ನೆಕ್ಸ್ಟ್ ಇನ್ನೂ ಒಳ್ಳೇದು ಮಾಡಿ. ಬಟ್ ದಿಸ್ ಇಸ್ ನೀವು ಇಷ್ಟು ತನಕ ಹಾಡಿದರೆ ನನಗೆ ಈ ಸಾಂಗ್ ಸ್ವಲ್ಪ ಇಷ್ಟ ಆಯಿತು ಫ್ರಮ್ ದ ಬಿಗಿನಿಂಗ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮುಂದಿನ ಕಂಟೆಸ್ಟೆಂಟ್, ನಮ್ಮೆಲ್ಲರನ್ನ ಮನರಂಜಿಸಿದಂಥ ಕಂಟೆಸ್ಟೆಂಟ್ ನಯನ ಗೌರಿ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂತೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮುರವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮುರವೆ ಮತ್ಯಾಕೆ ಮೌನ ಗೆಳೆಯೇ ಸಿಟ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳು ಅಳಿಲೇ ಗುಟ್ಟ್ಯಾಕೆ ನನ್ನ ಬಳಿಯೇ ಹೇಳಿರೆ ನಿಮ್ಮನ್ನ ನಾ ಹ್ಯಾಂಗ ಮರೆಯಲೇ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ Yeah, Naina. ಸರ್,
ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಚಿಕ್ಕ ವಯಸ್ಸಿನ ಸರ್. ಚಿಕ್ಕ ವಯಸ್ಸಿಂದ ಎಷ್ಟು ವರ್ಷದಿಂದ? ಸುಮಾರು ಎಷ್ಟು ವರ್ಷದಿಂದ ಪ್ರಯತ್ನ? ಒಂದು 24 ವರ್ಷ. ಓಕೆ, ಸಿಂಗಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ, ಸಿಂಗಿಂಗ್ ಚೆನ್ನಾಗಿದೆ, ಗುಡ್, ಕೀಪ್ ಇಟ್ ಅಪ್. ಈ ಸ್ಟೇಜಿಗೆ ಬೇಕಾದಷ್ಟು ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ 24 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀರಾ ಸರ್? 5 ವರ್ಷದಲ್ಲಿ ಅಮ್ಮ ಕ್ಲಾಸಿಗೆ ಹಾಕಿದ್ರು, ಈಗ 30 ವರ್ಷ ಆಯಿತು. ಹೌದಾ? ನೀವು 20 ವರ್ಷ ಥರ ಕಾಣ್ತೀರಿ. ಪೂರ ಜನ್ಮದಿಂದ ಸೇರಿಸಿ 4 ವರ್ಷ. ಓಕೆ ಮಾ, ಚೆನ್ನಾಗಿ ಆಡಿದಿರಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ತನ್ನ ಸುಮಧುರ ಕಂಠದೊಂದಿಗೆ ನಿಮ್ಮನ್ನು ಮನೋರಂಜಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ ಅನುಜ. ಬೋಲೆ ರೇ ಪಪಿಹರ ಪಪಿಹರ, ಬೋಲೆ ರೇ ಪಪಿಹರ ಪಪಿಹರ, ನಿತ ಘನ ಭರ से नित मन प्यासा, नित मन प्यासा, नित मन तरसे, बोले रे पपीहरा, बोले रे पपीहरा पपीहरा, तेरे पपीहरा. पलकों पर एक बूंद सजाए, पलकों पर एक बूंद सजाए, बैठी हूँ सावन ले जाए, बैठी हूँ सावन ले जाए, जाए पी के देश में बरसे, जाए पी के देश में बरसे, नित मन प्यासा, नित मन गरसे, बोले रे पपीहरा, बोले रे पपीहरा पपीहरा, बोले रे पपीहरा. ಅನುಜ್ಞಾ, ನಮಸ್ತೆ ಸರ್. ನಮಸ್ತೆ. ಇನ್ನೊಂದು ಅರ್ಧ ಮನೆ ಜಾಸ್ತಿ ಹಾಡ್ಬೋದಾಗಿತ್ತಲ್ಲ, ಭಯ ಆಯಿತಾ? ಒಂದು ಬಿ ಫ್ಲಾಟ್ ಮಾಡಿದ್ದ ಇದು. ಆ್ಯಕ್ಚುಲಿ ಸಿ ಶಾರ್ಪ್, ಅದು 1.5 ಮನೆ ಕಡಿಮೆ, ಅರ್ಧ ಮನೆ ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಕೇಳ್ತಾ ಇತ್ತು. ಯಾಕಂದರೆ ಆ ಲೋವರ್ ನೋಟ್ಸು ಅಷ್ಟು ಕ್ಲಿಯರ್ ಆಗಿ ಇರ್ತಿರ್ಲಿಲ್ಲ ಅಷ್ಟೇ. ಆಮೇಲೆ ಸ್ವಲ್ಪ ಬ್ರೆತ್ ಮ್ಯಾನೇಜ್ಮೆಂಟ್, ಗ್ಲೈಡಿಂಗ್ ಎಲ್ಲ ಅದು ವಿಷಯ. ಮತ್ತು ಕೆಲವು ಕಡೆ ಸ್ವಲ್ಪ ಉಸಿರು ಕಟ್ಟಿದಾಗ ಆಗ್ತದೆ, ಅದು ಸ್ವಲ್ಪ ಅದು ಬ್ರೆತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಎಲ್ಲಿ ನಾವು ಉಸಿರು ಬಿಡಬೇಕು, ಎಲ್ಲಿ ತಗೊಳ್ಬೇಕು, ಅದೆಲ್ಲ ಸ್ವಲ್ಪ ಕಲ್ತ್ಕೊಳ್ಬೇಕು. ಅದರ್ವೈಸ್ ಸಂಗತಿಗಳೆಲ್ಲ ಓಕೆ, ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮೇಘನಾ ಕಿರಿಮಂಜೇಶ್ವರ್. ईश्वर सत्य है, सत्य ही शिव है, शिव ही सुंदर है, चागाट कर देखो, जीवन जो
दूर है सत्यम शिवम सुंदरम सत्यम शिवम सुंदरम सत्यम शिवम सुंदरम सुंदरम सत्यम शिवम सुंदरम सत्यम शिवम सुंदरम 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 सत्यम शिवम सुंदरम सत्यम शिवम सुंदरम रामावध में काशी में शिव कान्हा वृंदावन में दया करो प्रभु देखो इनको दया करो प्रभु देखो इनको हर घर की आंगन में राधा मोहन शरणम सत्यम शिवम सुंदरम ಮೇಘನಾ, ಸರ್ ನಮಸ್ಕಾರಮ್ಮ. ನಮಸ್ತೆ ಸರ್. ಸಂಗೀತ ಕಲಿತಾ ಇದೆಯಮ್ಮ? ಈಗ ಕ್ಲಾಸಿಗೆ ಹೋಗ್ತಿದ್ದೀನಿ. ಹೋಗಮ್ಮ, ಚೆನ್ನಾಗಿ ಅಭ್ಯಾಸ ಮಾಡು. ಸ್ವರ ಪರಿಚಯ ಚೆನ್ನಾಗಾಗಲಿ. ಯಾಕಂದರೆ ಅಲ್ಲಲ್ಲಿ ಅಪಸ್ವರ ಬರ್ತಾ ಇತ್ತು. ಅದು ಯಾಕಂತಂದರೆ ಸ್ವರ ಪರಿಚಯ ಇಲ್ಲ ಅಂದರೆ ಹಾಗಾಗುತ್ತೆ. ಸ್ವರಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ಸಿನಿಮಾ ಹಾಡು ಕೇಳಿದರೆ ಅದರಲ್ಲಿ ಏನು ಸ್ವರ ವಿಸ್ತಾರ, ಸ್ವರ ಸಂಚಾರ ಏನಿದೆ ಅಂತ ತಿಳ್ಕೊಳ್ಳುವಷ್ಟರ ಮಟ್ಟಿಗೆ ಸ್ವರ ಪರಿಚಯ ಆಗಬೇಕು. ಆವಾಗ ನಿನಗೆ ಬೇರೆ ಬೇರೆ ಹಾಡು ಕೇಳಿದಾಗೆಲ್ಲ ನೀನು ಅದನ್ನು ಡಿಕೋಡ್ ಮಾಡ್ತಾ ಹೋಗ್ಬೋದು, ಇದರಲ್ಲಿ ಯಾವ ಸ್ವರ ಇದೆ ಅಂತ. ಪ್ರತಿ ಹಾಡಲ್ಲೂ ಸ್ವರಗಳಿರ್ತಾವಲ್ವ, ಅದು ತಿಳ್ಕೊಬೇಕು. ತಿಳ್ಕೊಂಡಾಗ ನಿಮಗೆ ಅದು ಆ ಸ್ವರ ಚೆನ್ನಾಗಿ ಅಭ್ಯಾಸ ಆಗಬೇಕು. ಚೆನ್ನಾಗಿ ಅಭ್ಯಾಸ ಮಾಡಮ್ಮ, ಸ್ವರ ಚೆನ್ನಾಗಿ ಅಭ್ಯಾಸ ಮಾಡೋದು. ಯಾಕೆಂದರೆ ನಿನಗೆ ಒಳ್ಳೆ ಧ್ವನಿ ಇದೆ, ಆದರೆ ಶ್ರುತಿ ಅಷ್ಟು ಸಿಗ್ತಾ ಇಲ್ಲ ನಿನಗೆ. ಅದು ಸುಮ್ಮನೆ ಏನಂದರೆ ಒಂದು ಗುರು ಬೇಕು. ಒಂದು ಗುರುವಿನ ಮಾರ್ಗದರ್ಶನ ಇಲ್ಲಾಂದರೆ ಸಾಧ್ಯ ಇಲ್ಲ. ನೀನೇ ಸ್ವತಂತ್ರವಾಗಿ ನಾನೇ ಕಲಿತೀನಿ ನೀನು 1000 ಸಲ ಒಂದು ಹಾಡನ್ನು ಪ್ರಾಕ್ಟೀಸ್ ಮಾಡೋದು ಬರೋದಿಲ್ಲ. ಸ್ವರ ಚೆನ್ನಾಗಿ ಅದಕ್ಕೊಂದು ಸೂತ್ರ ಇದೆ. ಅದಕ್ಕೆ ಶಾಸ್ತ್ರೀಯ ಸಂಗೀತ ವಿದ್ವಾಂಸರ ಹತ್ರವೇ ಹೋಗಬೇಕು ನೀನು. ಚೆನ್ನಾಗಿ ಕಲಿಯಮ್ಮ, ಒಳ್ಳೆ ಧ್ವನಿ ಇದೆ, ಒಳ್ಳೆಯದಾಗಿ. ಮೇಘನಾ ಎಷ್ಟು ಸಲ ಕೇಳಿದ್ಯಾ ಹಾಡಿದ್ದು? ತುಂಬ ಸತಿ ಕೇಳಿದೆ ಸರ್. ಯಾಕಂದರೆ ಇದು ತುಂಬ ಡಿಟೇಲಲ್ಲಿ ತುಂಬ ಜನಪ್ರಿಯ ಹಾಡಿದು, ಎಲ್ರಿಗೂ ಗೊತ್ತಲ್ವ ಈ ಹಾಡು? ಲತಾ ಮಂಗೇಶ್ಕರ್ ಅವ್ರದ್ದು ಒನ್ ಆಫ್ ದ ವೆರಿ ಫೇಮಸ್ ಸಾಂಗ್. ಅದನ್ನು ನೀಟಾಗಿ ಹಾಡಬೇಕು. ಅಂದರೆ ಚಿಕ್ಕ ಅಂದರೆ ಸಂಗತಿಗಳು ತುಂಬ ಇದೆ ಇದರಲ್ಲಿ. ಅದೆಲ್ಲ ಮಿಸ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಮಿಸ್ಟೇಕ್ಸ್ ಅಂತ ಅನಿಸುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಬೇಕಾಯ್ತಾ? ಓಕೆ, ಥ್ಯಾಂಕ್ ಯು. Please welcome on the stage Anson Pinto. एक दिन कभी जो खुद को तराशे, मेरी नजर से तू जरा मेरे आंखों से तेरी क्या क्या छिपा है, तुझको दिखाऊं मैं जरा मेरे
ये तो दिलों का वास्ता वास्ता कहने लगेगा आईना सुभान अल्लाह जो हो रहा है पहली दफा है वल्लाह ऐसा हुआ सुभान अल्लाह जो हो रहा है पहली दफा है वल्लाह ऐसा हुआ। मेरी खामोशी से बातें चुन लेना उनकी डोरी से तारीफें बुन लेना हो मेरी खामोशी से बातें चुन लेना उनकी डोरी से तारीफें बुन लेना कल नहीं थी जो आज लगते हो तारीफ मेरी है खामखा तोहफा है तेरा मेरी अदा एक दिन कभी जो खुद को पुकारे मेरी जुबां से तू जरा रे तेरी सुबह सी जो हारता है तुझको सुनाऊं मैं जरा रे ये तो दिलों का वास्ता वास्ता कहने लगेगा आईना सुभान अल्लाह जो हो रहा है पहली दफा है वल्लाह ऐसा हुआ सुभान अल्लाह जो हो रहा है पहली दफा है वल्लाह ऐसा हुआ। Hanson. Yes sir. I think it is Arijit Singh sang, right? Yes sir. Okay. But ಏನಂದ್ರೆ you sang it nice. There are so many harkates in that. The romantic feel that was missing. Okay. Overall frame alli it was good, but na 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 touches. Tarirarara wal walla. There are so many creamy things are there. Those things are missing. Like Subhanallah. Connecting notes are there, no? That was not happening like, because just go detail into the song, you'll make out all those things. Overall ಕೇಳಬೇಕಾದ್ರೆ this is okay neat ಇದೆ ಅಂತ. Maybe your friends might say, oh hey, sounding good, yeah, singing so good ಅಂತ. But if you go to deep into the song, since it is a very nice romantic love song, there are so many harkates, small things, and it's very soothing romantic song. Just give the justice to the song. I mean, I'm not ನಿಮಗೇನು ಇದು ಮಾಡ್ತಾ ಇಲ್ಲ, ಬಟ್ ಯು ಜಸ್ಟ್ ಗೋ ಡೀಟೇಲ್ ಇನ್ ಟು ದ ಸಾಂಗ್, ಯುಲ್ ಫೈಂಡ್ ಸೋ ಮೆನಿ ಹರ್ಕತೆ, ಸೋ ಮೆನಿ ಮುರ್ಕಿಯಾಸ್. You just try to do all those small things, then it will be like overall song will sound very nice. Yes. Okay, thank you. Namma super singer. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು Namma super